ಮಂಗಳೂರಿನ ಅಮೃತ ವಿದ್ಯಾಲಯಂನ ವಿದ್ಯಾರ್ಥಿಗಳನ್ನು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸುವ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೋಸ್ಕರ ಶ್ರಮಿಸುತ್ತಿದೆ. ಈ ಬಾರಿ 1ರಿಂದ 9ನೇ ತರಗತಿಯವರೆಗೆ ವಿಶೇಷವಾಗಿ ಭರತನಾಟ್ಯ ತರಬೇತಿಯನ್ನ ನೀಡಲು ಮುಂದಾಗಿದ್ದೇವೆ ಎಂದು ಅಮೃತ ವಿದ್ಯಾಲಯಂನ ಪ್ರಾಂಶುಪಾಲರಾದ ಡಾ. ಆರತಿ ಶೆಟ್ಟಿಯವರು ಹೇಳಿದರು. ಅವರು ನಗರದ ಬೋಳೂರಿನಲ್ಲಿರುವ ಅಮೃತ ವಿದ್ಯಾಲಯಂನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಭಾರತೀಯ ಶಾಸ್ತ್ರೀಯ ಕಲೆಯಾಗಿರುವ ಭರತನಾಟ್ಯದ ತರಬೇತಿಯನ್ನ ವಿದ್ಯಾರ್ಥಿಗಳಿಗೆ ಕೊಡಲು ಮುಂದಾಗಿದ್ದೇವೆ. ಈ ಶೈಕ್ಷಣಿಕ ವರ್ಷದಿಂದ 1ರಿಂದ 9ನೇ ತರಗತಿಯವರೆಗೆ ಭರತನಾಟ್ಯದ ತರಬೇತಿಯನ್ನ ನೀಡಿ ನಂತರ ಪರೀಕ್ಷೆಯನ್ನ ನಡೆಸಿ ವಿದ್ಯಾರ್ಥಿಗಳಿಗೆ ಭರತನಾಟ್ಯದಲ್ಲಿ ಶ್ರೇಣೀಕೃತ ಪ್ರಮಾಣಪತ್ರವನ್ನ ಅಮೃತ ವಿದ್ಯಾಪೀಠಂ ವಿಶ್ವವಿದ್ಯಾನಿಲಯದಿಂದ ನೀಡಲಾಗುವುದೆಂದು ಹೇಳಿದರು. ನಮ್ಮ ಒಂದು ಉದ್ದೇಶ ಎಲ್ಲ ಮಕ್ಕಳಿಗೂ ಬೇಸಿಕ್ನಿಂದಲೇ ಒಂದು ಫೈನ್ ಆರ್ಟ್ ಇರಬೇಕು ಅಂತ. ಹಾಗೆ ಗ್ರೇಡೆಡ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಭರತನಾಟ್ಯ ಅದನ್ನು ಫಾರ್ ದ ಫಸ್ಟ್ ಟೈಮ್ ಅಮೃತ ವಿದ್ಯಾಪೀಠವಿಂದ, ದಟ್ ಇಸ್ ಯೂನಿವರ್ಸಿಟಿ ಆಫ್ ಅಮೃತ ವಿದ್ಯಾಪೀಠ, ಅದನ್ನು ಪಾಸ್ ಮಾಡಿ ಸರ್ಟಿಫಿಕೇಟ್ ಪ್ರೋಗ್ರಾಮನ್ನು ನಾವು ಈ ವರ್ಷದಿಂದ, ಈ ಅಕಾಡೆಮಿಕ್ ಇಯರಿಂದ ಫ್ರಮ್ ದಿಸ್ ಜೂನ್ ಆನ್ವರ್ಡ್ಸ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಗ್ರೇಡೆಡ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಭರತನಾಟ್ಯ. NEP-ಯಲ್ಲಿ ಸಹ ಅದು ಬರುತ್ತೆ, ಬಟ್ ಇದು ಏನಂದರೆ ಆಫ್ಟರ್ ಸ್ಕೂಲ್ ಅವರ್ಸ್ ವೀಕ್ಲಿ ಟೂ ಕ್ಲಾಸಸ್ ಇರ್ತದೆ. ಮತ್ತು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸೇರಿದವರು ಸೆಕೆಂಡಿಗೆ ಬರುವ ಮುಂಚೆ ಅವರಿಗೆ ಆ ಪರೀಕ್ಷೆ ಕಂಡಕ್ಟ್ ಆಗ್ತದೆ ಬೈ ದ ಯೂನಿವರ್ಸಿಟಿ ಅಮೃತ ವಿದ್ಯಾಪೀಠ. ಮತ್ತು ಹಾಗೆ 3rd, 4th, 5th, 6th, 7th, 8th ಅವರ 9th ಬರುವಾಗ ಅವರದು 8 ಗ್ರೇಡ್ಸ್ ಆಗ್ತದೆ. ಈ ಟ್ರಿನಿಟಿ ಕಾಲೇಜ್ ಥರನೇ ಒಂದು 8 ಗ್ರೇಡ್ಸ್ ಆಗ್ತದೆ. ಆ 8 ಗ್ರೇಡ್ಸ್ ಥಿಯರಿಟಿಕಲ್ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಎರಡು ಸಮಾನಂತ. ಸೊ ದ ಚೈಲ್ಡ್ ವೆನ್ he or she reaches 9th standard, she would have completed the foundation of Bharatanatyam, that is like completing a SSLC. ಮತ್ತೆ she can totally concentrate on her studies or his studies 9th 10th. ಅವಾಗ ನಮಗೆ ಅದು ಇದು ಇರುತ್ತೆ. ಆ ನಂತರ ಈ ಸರ್ಟಿಫಿಕೇಟ್ ಕೈಯಲ್ಲಿ ಇರೋದ್ರಿಂದ ದೇ ಕ್ಯಾನ್ ಆಲ್ವೇಸ್ ಆಪ್ಟ್ ಫಾರ್ ಹೈಯರ್ ಸ್ಟಡೀಸ್ ಇನ್ ದ್ಯಾಟ್, ಆರ್ ದೇ ಕ್ಯಾನ್ ಟೇಕ್ ಇಟ್ ಆ್ಯಸ್ ದಿಯರ್ ಪ್ರೊಫೆಷನ್. ಕ್ಲಾಸಸ್ ಮಾಡುವಂಥ ಕೆಪಾಸಿಟಿ ಸಹ ಈ ಸಿಲೆಬಸ್ಸಲ್ಲಿ ನಾವು ಮಾಡಿದ್ದೀವಿ. ಇಟ್ ಈಸ್ ಅ ಗ್ರೇಡೆಡ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ವಿಚ್ ವಿ ಇಂಟ್ರೊಡ್ಯೂಸ್ ಫಾರ್ ದ ಫಸ್ಟ್ ಟೈಮ್ ಬೈ ಅಮೃತ ವಿದ್ಯಾಲಯ ಇನ್ ದ CBSE ಸ್ಕೂಲ್ಸ್. ಬೇರೆ ಯಾವ ಸ್ಕೂಲಲ್ಲಿ ಅದು ಇಂಟ್ರೊಡ್ಯೂಸ್ ಆಗಿಲ್ಲ. ಅದನ್ನು ನಾವು ಈ ವರ್ಷ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಬಳಿಕ ಅಮೃತ ವಿದ್ಯಾಲಯಂನ ಕ್ಯಾಂಪಸ್ ಡೈರೆಕ್ಟರ್ ಯತೀಶ್ ಬೈಕಂಪಾಡಿಯವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಕ್ರೀಡೆಯಲ್ಲಿ ಕೂಡ ಆಸಕ್ತಿ ಹೆಚ್ಚಿಸುವ ನಿಟ್ಟಿನಲ್ಲಿ ಅಥ್ಲೆಟಿಕ್, ಕ್ರಿಕೆಟ್, ಫುಟ್ಬಾಲ್, ಬಾಸ್ಕೆಟ್ಬಾಲ್ ಅಲ್ಲದೆ ವಿಶೇಷವಾಗಿ ಸರ್ಫಿಂಗ್ ಮತ್ತು ಆರ್ಚರಿ ತರಬೇತಿಯನ್ನ ಕೂಡ ನೀಡಲಿದ್ದೇವೆ ಎಂದು ಹೇಳಿದರು. ಎಲ್ಲ ಕ್ಯಾಂಪಸ್ಸಲ್ಲೂ ಕೂಡ ಅಕಾಡೆಮಿಕ್ಸ್ ಎಲ್ಲ ಇಂಟ್ರೆಸ್ಟ್ ಕೊಟ್ಟೆ ಮಾಡ್ತಾರೆ. ನಾನು ಯಾರು ತಾರತಮ್ಯ ಎಲ್ಲರೂ ಮುಖ್ಯ ಉದ್ದೇಶ ಮಕ್ಕಳಿಗೆ ರ್ಯಾಂಕ್ ಬರಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ. ನಮ್ಮಲ್ಲಿ ಅದರೊಟ್ಟಿಗೆ ಸ್ಪೋರ್ಟ್ಸ್ ಮತ್ತು ಅದರ್ ಆ್ಯಕ್ಟಿವಿಟೀಸ್ಗೆ ನಾವು ಫೋಕಸ್ ಜಾಸ್ತಿ ಮಾಡ್ತಾಯಿದ್ದೀವಿ. ಈ ಹೋದ ವರ್ಷದಿಂದಲೇ ನಾವು ಶುರು ಮಾಡಿದ್ದಿಲ್ಲ, ಬಟ್ ಅನೌನ್ಸ್ ಮಾಡಿರಲಿಲ್ಲ. ವಿ ವಾಂಟ್ ಟು ಮೇಕ್ ದಿಸ್ ಆ್ಯಸ್ ಅ ಸ್ಪೋರ್ಟ್ಸ್ ಸೆಂಟರ್. ಇಲ್ಲಿ ಖಾಲಿ ಶಾಲೆ ಮಕ್ಕಳು ಮಾತ್ರ ಅಲ್ಲ, ಹೊರಗಿನವರು ಬಂದು ಈ ಫೆಸಿಲಿಟಿನ ಯೂಸ್ ಮಾಡುವಂಥ ಒಂದು ವ್ಯವಸ್ಥೆ, ಕೋಚಿಂಗ್ ಫೆಸಿಲಿಟಿನ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಕ್ಯಾಂಪ್ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ವಿ. ನೇಬರ್ಹುಡ್ ಮಕ್ಕಳು ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ರೆಗ್ಯುಲರ್ ಆಗಿ ನೆಟ್ ಪ್ರಾಕ್ಟೀಸ್ಗೆ ಅದು ಫುಲ್ ಫ್ಲೆಕ್ಸ್ ಟ್ರೈನಿಂಗ್ ಬರ್ಬೋದು. ಹಾಗೆ ಬಾಸ್ಕೆಟ್ಬಾಲ್ ಕೋರ್ಟ್ ಕೂಡ ಇದೆ. ಫುಟ್ಬಾಲ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅಥ್ಲೆಟಿಕ್ಸ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ಸರ್ಫಿಂಗ್ ಟೀಮ್ ನಾವು ಶುರು ಮಾಡೋ ಒಂದು ಮಾಡ್ತಾಯಿದ್ವಿ. ಬಹುಶಃ ಸರ್ಫಿಂಗ್ ಟೀಮ್ ನಾವು ಶುರು ಮಾಡಿದರೆ ಭಾರತದಲ್ಲಿ ಪ್ರಥಮ ಶಾಲೆಯಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಸರ್ಫಿಂಗ್ ಟೀಮ್ನ ನಾವು ಮಾಡಿದಾಗುತ್ತೆ. ಯಾಕಂದರೆ ಎಲ್ಲೂ ನಾನು ಕೇಳಿದ ಮಟ್ಟಿಗೆ ನನ್ನ ನಾಲೆಜ್ ಮಟ್ಟಿಗೆ, ಯಾಕಂದರೆ ಸರ್ಫಿಂಗಲ್ಲಿ ನಾವು ಕೂಡ ಇನ್ವಾಲ್ವ್ ಆಗಿದ್ವಿ. ಇಂಡಿಯನ್ ಓಪನ್ ಸರ್ಫಿಂಗ್ ಕಂಡಕ್ಟ್ ಮಾಡಬೇಕು, ಅದೊಂದು ಆಸೆ ಇತ್ತು. ಯಾವುದಾದ್ರು ನಮ್ಮ ಕೋಸ್ಟಲ್ಲಿರೋ ಶಾಲೆಗಳಲ್ಲಿ ಸರ್ಫಿಂಗ್ ತಂಡವನ್ನು ನಾವು ತಯಾರು ಮಾಡಬೇಕಿಲ್ಲ. ನಾವು ಮ್ಯಾಂಗ್ಳೂರ್ ಸರ್ಫ್ ಕ್ಲಬ್ ಅವರೊಟ್ಟಿಗೆ ಟೈಪ್ ಮಾಡಿಕೊಂಡು, ಯಾಕಂದರೆ ನಮಗೆ ಇಲ್ಲಿ ನದಿ ದಾಟಿದರೆ ತಣ್ಣೀರು ಬಾವಿ, ಇಲ್ಲೇ ಹತ್ತಿರ ಒಂದು ಫೆಸಿಲಿಟಿ ಇದೆ. ರಿವರ್ ಬೇಕಾದ್ರೆ ಕಯಾಕಿಂಗ್ ಬೇಕಾದ್ರೆ ಇಲ್ಲೇ ನಾವು ಮಾಡ್ಬೋದು. ಈ ಎರಡು ತಂಡವನ್ನು ನಾವು ವಿಶೇಷವಾಗಿ ಫೋಕಸ್ ಕೊಟ್ಟು ನಾವು ತಯಾರು ಮಾಡ್ತಾಯಿದ್ವಿ. ಹೋದ ವರ್ಷದಿಂದ ಅಥ್ಲೆಟಿಕ್ ಟೀಮ್ ಕೂಡ ನಾವೊಂದು ಟ್ರೈನಿಂಗ್ ಶುರು ಮಾಡಿದ್ವಿ. ಉತ್ತಮ ಪ್ರತಿಕ್ರಿಯೆ ಬಂದಿದ್ದು. ಒಂದು 25 ಮಕ್ಕಳು ಅದರಲ್ಲಿ ಆಫ್ಟರ್ ಸ್ಕೂಲ್ ಅವರ್ಸ್
ಟ್ರೈನ್ ಆಗ್ತಾ ಇದ್ದಾರೆ. ಈ ವರ್ಷ ಕೂಡ ಕಂಟಿನ್ಯೂ. ಈ ಸಂದರ್ಭದಲ್ಲಿ ಆಡಳಿತ ವಿಭಾಗದ ಮುಖ್ಯಸ್ಥರಾದ ರಾಜನ್ ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.